ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 2ನೇ ಭಾನುವಾರದ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ಡಿಸೆಂಬರ್ 10. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ನಾವು ಆಲಿಸುತ್ತಿರುವ, ಧ್ಯಾನಿಸುತ್ತಿರುವ ಈ ವಾಕ್ಯಗಳು ಅರ್ಥೈಸುವಂತೆ ನಿಮ್ಮ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ಜ್ಞಾನದ ಆತ್ಮನೆ ಇಳಿದು ಬಾ. ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ, ಬಿಡುಗಡೆ ತರಲಿ, ಆಶೀರ್ವಾದ ತರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ತಗೊಳ್ಳೋಣ ಆತ್ಮೀಯರೇ. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 40, ವಾಕ್ಯಗಳು 1ರಿಂದ 5, 9ರಿಂದ 11. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನಿಮ್ಮ ದೇವರು ಇಂತೆನ್ನುತ್ತಾರೆ, ಸಂತೈಸಿ ನನ್ನ ಜನರನ್ನು ಸಂತೈಸಿರಿ, ಜೆರುಸಲೇಮಿನೊಡನೆ ಪ್ರೀತಿಯಿಂದ ಮಾತನಾಡಿ, ಅದರ ಊಳಿಗತನ ಮುಗಿಯಿತೆನ್ನಿ. ತಕ್ಕ ಪ್ರಾಯಶ್ಚಿತವಾಗಿದೆ ಅದು ಗೈದ ದೋಷಕ್ಕೆ. ಸರ್ವೇಶ್ವರ ಸ್ವಾಮಿಯಿಂದಲೇ ಅದರ ಎಲ್ಲ ಪಾಪ ಕೃತ್ಯಗಳಿಗೆ ಇಮ್ಮಡಿ ಶಿಕ್ಷೆಯಾಗಿದೆ ಎಂದು ಕೂಗಿ ಹೇಳಿ ಆ ನಗರಿಗೆ, ಇಗೋ ಈ ವಾಣಿಯನ್ನು ಕೇಳಿ. ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಅರಣ್ಯದಲ್ಲಿ, ನಮ್ಮ ದೇವರಿಗೆ ರಾಜಮಾರ್ಗವನ್ನು ಸರಾಗ ಮಾಡಿ ಅಡವಿಯಲ್ಲಿ. ತುಂಬಬೇಕು ಎಲ್ಲ ಹಳ್ಳ ಕೊಳ್ಳಗಳನ್ನು, ಮಟ್ಟ ಮಾಡಬೇಕು ಎಲ್ಲ ಬೆಟ್ಟ ಗುಡ್ಡಗಳನ್ನು, ನೆಲಸಮ ಮಾಡಬೇಕು ದಿಬ್ಬ ದಿಣ್ಣೆಗಳನ್ನು, ಸಮತಲಗೊಳಿಸಬೇಕು ತಗ್ಗುಮುಗ್ಗಾದ ಸ್ಥಳಗಳನ್ನು. ಗೋಚರವಾಗುವುದಾಗ ಸರ್ವೇಶ್ವರ ಸ್ವಾಮಿಯ ಮಹಿಮೆಯು, ಮಾನವರೆಲ್ಲರೂ ಅದನ್ನು ಕಾಣುವರು ಒಟ್ಟಿಗೆ. ಸರ್ವೇಶ್ವರ ಸ್ವಾಮಿಯೇ ಇದನ್ನು ಬಾಯಾರೆ ನುಡಿದಿದ್ದಾರೆ. ಪರ್ವತವನ್ನೇರು ಶುಭ ಸಂದೇಶಗಳಾದ ಸಿಯೋನೆ, ಧ್ವನಿ ಏರಿಸು ಶುಭವಾರ್ತೆ ಸಾರಬಲ್ಲ ಜೆರುಸಲೇಮೆ. ಧ್ವನಿ ಏರಿಸು ನಿರ್ಭಯದಿಂದ ಏರಿಸು, ಇಗೋ ನಿಮ್ಮ ದೇವರು ಎಂದು ಜೂದಾ ನಗರಗಳಿಗೆ. ಇಗೋ ಬರುತಿಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ, ರಾಜ್ಯವಾಳುವನು ತನ್ನ ಭುಜಬಲದಿಂದಲೇ. ಇಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ, ಆತ ಜಯಿಸಿದ ಪರಿವಾರ ಆತನ ಮುಂದಿದೆ. ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬರ ಹಾಗೆ, ಮರಿಗಳನ್ನು ಕೈಗೆ ಎತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು ಎದೆಗೆ, ನಡೆಸುವನು ಹಾಲುಡಿಸುವ ಕುರಿಗಳನ್ನು ಮೆಲ್ಲಗೆ. ಕೀರ್ತನೆ. ತೋರಿಸೆಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆಮಗೆ ರಕ್ಷಣೆಯನು. ಕೀರ್ತನೆ 85. ನಾ ಕೇಳುತ್ತಿರುವೆನು ಪ್ರಭು ಹೇಳುವುದನ್ನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನು. ಇನ್ನಾದರೂ ತೊರೆಯೋಣ ಮೂರ್ಖತೆಯನು, ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ತೋರಿಸೆಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆಮಗೆ ರಕ್ಷಣೆಯನು. ಪ್ರಭು ಕೊಟ್ಟೇ ತೀರುವನು ಒಳಿತನು, ನಮ್ಮ ನಾಡು ನೀಡುವುದು ಬೆಳೆಯನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ, ಮಾಡುವುದು ಆತನ ಹೆಜ್ಜೆಗೆ ಹಾದಿ. ತೋರಿಸೆಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆಮಗೆ ರಕ್ಷಣೆಯನು. ಸಂತ ಪೇತ್ರನು ಬರೆದ 2ನೆಯ ಪತ್ರದಿಂದ ವಾಚನ, ಅಧ್ಯಾಯ 3, ವಾಕ್ಯಗಳು 8ರಿಂದ 14. ಪ್ರಿಯರೇ, ಮತ್ತೊಂದು ವಿಷಯವನ್ನು ಮರೆಯದಿರಿ. ಪ್ರಭುವಿನ ದೃಷ್ಟಿಯಲ್ಲಿ ಒಂದು ದಿನ 1000 ವರ್ಷಗಳಂತೆಯೂ ಮತ್ತು 1000 ವರ್ಷಗಳು ಒಂದು ದಿನದಂತೆಯೂ ಇವೆ. ಕೆಲವರು ಭಾವಿಸುವಂತೆ ಪ್ರಭು ತಮ್ಮ ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ವಿಳಂಬ ಮಾಡುವವರಲ್ಲ, ಆದರೆ ಅವರು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಸಹನೆಯುಳ್ಳವರು. ಯಾರೊಬ್ಬನೂ ನಾಶವಾಗಬೇಕೆಂದು ಅವರ ಇಚ್ಛೆಯಲ್ಲ, ಎಲ್ಲರೂ ಪಶ್ಚಾತ್ತಾಪ ಪಟ್ಟು ತಮಗೆ ಅಭಿಮುಖರಾಗಬೇಕೆಂಬುದೇ ಅವರ ಅಪೇಕ್ಷೆ. ಪ್ರಭುವಿನ ದಿನ ಬಂದೇ ತೀರುವುದು, ಅದು ಕಳ್ಳನಂತೆಯೇ ಬರುವುದು. ಆಗ ಆಕಾಶಮಂಡಲವು ಸಿಡಿಲ ಗರ್ಜನೆಯೊಂದಿಗೆ ಅಳಿದು ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಸುಟ್ಟು ಲಯವಾಗಿ ಹೋಗುವು, ಭೂಮಿಯೂ ಅದರಲ್ಲಿರುವ ಸಮಸ್ತವು ಉರಿದು ಭಸ್ಮವಾಗುವು. ಇವೆಲ್ಲವೂ ಹೀಗೆ ನಾಶವಾಗಿ ಹೋಗುವುದರಿಂದ ನೀವು ಎಂಥವರಾಗಿ ಜೀವಿಸಬೇಕು? ಪರಿಶುದ್ಧರಾಗಿಯೂ ಭಕ್ತಿಪೂರಿತರಾಗಿಯೂ ಬಾಳಬೇಕು.
ದೇವರ ಆ ದಿನವನ್ನು ಎದುರು ನೋಡುತ್ತಾ ಅದು ಬೇಗನೆ ಬರಲೆಂದು ಹಾರೈಸಬೇಕು. ಆ ದಿನ ಆಕಾಶಮಂಡಲವು ಅಗ್ನಿಯಿಂದ ಉರಿದು ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಶಾಖದಿಂದ ಕರಗಿ ಹೋಗುವು. ನಾವಾದರೂ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುವೆವು. ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು ನಿರ್ದೋಷಿಗಳು ಆಗಿದ್ದು ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ. ಆಗ ದೇವರು ದಯಪಾಲಿಸುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ಅಲ್ಲೆಲುಯ್ಯ. ಶುಭ ಸಂದೇಶ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 1-8. ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಇದು ಪ್ರವಾದಿ ಯೆಶಾಯನು ಮೊದಲೇ ಬರೆದಿಟ್ಟ ಪ್ರಕಾರ ಪ್ರಾರಂಭವಾಯಿತು. ಇಗೋ ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು. ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ದೇವರೇ ನುಡಿದಿದ್ದಾರೆ. ಸರ್ವೇಶ್ವರನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದೊಬ್ಬನು ಘೋಷಿಸುತ್ತಿದ್ದಾನೆ ಬೆಂಗಾಡಿನಲ್ಲಿ. ಈ ಪ್ರವಾದನೆಗೆ ಅನುಗುಣವಾಗಿ ಯೋಹಾನನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಬೆಂಗಾಡಿನಲ್ಲಿ ಜನರಿಗೆ ಸಾರಿ ಹೇಳುತ್ತಾ ಸ್ನಾನ ದೀಕ್ಷೆ ಕೊಡುತ್ತಾ ಇದ್ದನು. ಜುದೆಯ ಪ್ರಾಂತ್ಯದ ಎಲ್ಲೆಡೆಗಳಿಂದಲೂ ಜೆರುಸಲೇಮಿನಿಂದಲೂ ಜನರು ಆತನ ಬಳಿಗೆ ಹೋಗುತ್ತಿದ್ದರು. ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜೋರ್ಡಾನ್ ನದಿಯಲ್ಲಿ ಆತನಿಂದ ಸ್ನಾನ ದೀಕ್ಷೆ ಪಡೆದುಕೊಳ್ಳುತ್ತಿದ್ದರು. ಯೋಹಾನನು ಒಂಟೆಯ ತುಪ್ಪಟದ ಹೊದಿಕೆಯನ್ನು ಹೊದ್ದು ಸೊಂಟಕ್ಕೆ ತೊಗಲಿನ ನಡುಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಿದ್ದನು. ಮಿಡತೆಗಳು ಕಾಡು ಜೇನು ಆತನ ಆಹಾರವಾಗಿತ್ತು. ಆತನು, ನನ್ನ ನಂತರ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ, ಬಗ್ಗಿ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಅರ್ಹನಲ್ಲ. ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಟ್ಟೇನೋ, ಅವರಾದರೂ ನಿಮಗೆ ಪವಿತ್ರ ಆತ್ಮ ಅವರಿಂದ ದೀಕ್ಷಾ ಸ್ನಾನ ಕೊಡುವರು ಎಂದು ಘೋಷಿಸುತ್ತಿದ್ದನು. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳು ನಮಗೆ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಎಂಬುದಾಗಿ ನಮಗೆ ತಿಳಿಸುತ್ತವೆ. ಮತ್ತು ಆತನ ಹಾದಿಯನ್ನು, ಅಂದರೆ ಆತ ಕಳಿಸುವ ಪ್ರಭು ಯೇಸುವಿನ ಹಾದಿಯನ್ನು ಸರಾಗ ಮಾಡಿರಿ, ಅವರನ್ನು ಸ್ವೀಕರಿಸಲು ಹಾದಿಯನ್ನು ಸರಾಗ ಮಾಡಿರಿ ಎಂಬುದಾಗಿ ನಮಗೆ ಸಂದೇಶ ನೀಡುತ್ತದೆ. ಯೇಸುವಿನ ಬರೋಣ ಅಥವಾ ಯೇಸುವಿನ ಆಗಮನ ಅಂದಿನಿಂದಲೂ ಇಸ್ರಾಯೇಲ್ ಜನಾಂಗ ಕಾಯುತ್ತಾ ಇತ್ತು. ಯೆಶಾಯ ಪ್ರವಾದಿ ಭರವಸೆಯ ಮಾತುಗಳನ್ನಾಡುತ್ತಾನೆ. ಏಕೆಂದರೆ ನೆಬೂಕದ್ನೆಜರ್ ಅರಸನ ಕೈಯಲ್ಲಿ ಜರ್ಜರಿತವಾಗಿದ್ದ ಜನಾಂಗ ಎಲ್ಲ ಭರವಸೆಯನ್ನು ಬಿಟ್ಟ ಆ ಸಂದರ್ಭದಲ್ಲಿ ಯೆಶಾಯ ಪ್ರವಾದಿಯ ಮೂಲಕ ದೇವರು ಮಾತನಾಡಿ ಅವರಿಗೆ ಭರವಸೆಯನ್ನು ಕೊಡ್ತಾರೆ. ಈಗ ನಮಗೆ ಗೊತ್ತಿದೆ, ಯೇಸು ಸ್ವಾಮಿ 2023 ವರ್ಷ ಆಯಿತು ಧರೆಗೆ ಬಂದು, ಮತ್ತು ಯೋಹಾನನ ಮಾತು ನಮಗೆ ಅರ್ಥ ಆಗುತ್ತೆ. ಕಾರಣ ನಾವು ಯೇಸುವಿನ ಈ ಪುನರುತ್ಥಾನ ಯುಗದಲ್ಲಿದ್ದೀವಿ. ಆದರೆ ಅಂದು ಅವರು ಯೇಸುವಿನ ಜನನ ಅವರು ನೋಡಿಲ್ಲ, ಅಥವಾ ಇದೆಲ್ಲವನ್ನು ಅವರು ಅನುಭವಿಸಲಿಲ್ಲ. ನಮಗೆ ಇವತ್ತು ಆ ಅವಕಾಶ ಸಿಕ್ಕಿದೆ. ಆವಾಗ ಜನರ ಆ ಮನೋಭಾವವನ್ನು ನೀವು ನೋಡಿದರೆ ಹೇಗಿರಬೇಕು ಅಂದರೆ, ಭರವಸೆ ಕಳ್ಕೊಂಡಾಗ ಹೇಗಾಗುತ್ತೆ. ಆವಾಗ ಯೆಶಾಯ ಪ್ರವಾದಿಯ ಮೂಲಕ ದೇವರು ಮಾತನಾಡಿ ಹೇಳ್ತಾ ಇದ್ದಾರೆ, ಭರವಸೆ ಕಳ್ಕೊಳ್ಬೇಡಿ, ಭರವಸೆ ನಿಮಗೆ ನೀವು ಏನು ಮಾಡಿರಿ, ನೀವು ನಿಮ್ಮನ್ನೇ ಸಿದ್ಧ ಮಾಡಿಕೊಳ್ಳಿರಿ, ಆ ರಕ್ಷಕನು ನಿಮಗಾಗಿ ಬರುವನು ಮತ್ತು ಆತನು ನೋಡಿ, ಇಗೋ ಬರುತ್ತಿಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ, ರಾಜ್ಯವಾಳುವನು ತನ್ನ ಭುಜಬಲದಿಂದಲೇ, ಇಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ, ಆತ ಜಯಿಸಿದ ಪರಿವಾರ ಆತನ ಮುಂದಿದೆ, ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬನ ಹಾಗೆ, ಮರಿಗಳನ್ನು ಕೈಗೆ ಎತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು, ಎದೆಗೆ ನಡೆಸುವನು, ಹಾಲುಡಿಸಿದ ಕುರಿಗಳನ್ನು ಮೆಲ್ಲಗೆ. ಅಂದರೆ ಅನೇಕ ಅರಸರ
ಅನೇಕ ಅವರ ಆಳ್ವಿಕೆ ನಡೆಸುವವರ ಕೈಯಲ್ಲಿ ಸೋತು ಹೋದ ಜನಾಂಗಕ್ಕೆ ದೇವರು ಭರವಸೆ ನೀಡ್ತಾರೆ. ಕ್ರಿಸ್ತರಾಜರ ಹಬ್ಬದ ದಿನದಂದು ನಾವು ನೋಡಿದೆವು, ಎಸೆಕೇಲ್ ಪ್ರವಾದಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನನ್ನ ಕುರಿಗಳನ್ನು ಕಾಯುವೆನು, ನಾನೇ ಕುರುಬನಾಗಿ ಬರುವೆನು. ಅಂದರೆ ದೇವರೇ ನಮ್ಮನ್ನು ನಡೆಸುತ್ತಾರೆ, ಇಮ್ಯಾನ್ಯುಯಲ್ ನಮ್ಮೊಡನೆ ಇರುತ್ತಾರೆ. ಅದಕ್ಕಾಗಿ ಹೇಗೆ ಸಿದ್ಧ ಮಾಡಬೇಕು? ಆಂತರಿಕ ಸಿದ್ಧತೆ ಬೇಕು, ಪಾಪಗಳನ್ನು ವರ್ಜಿಸಬೇಕು ಮತ್ತು ನಮ್ಮ ದುರ್ಗುಣಗಳಿಂದ ಹೊರಗಡೆ ಬರಬೇಕು. ಅದರ ಅರ್ಥ ನೆಲಸಮ ಮಾಡಬೇಕು, ಹಳ್ಳ ಕೊಳ್ಳಗಳನ್ನು ಮಟ್ಟ ಮಾಡಬೇಕು, ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಬೇಕು, ದಿಬ್ಬ ದಿಣ್ಣೆಗಳನ್ನು ಸಮತಲಗೊಳಿಸಬೇಕು. ಈಗ ಇದರ ಅರ್ಥ ಏನಂದ್ರೆ, ಯಾವುದು ಅಂಕು ಡೊಂಕಾಗಿದೆ, ಸರಿಯಾಗಿಲ್ಲ, ಅದನ್ನು ಸರಿದೂಗಿಸುವಂತಹ ಕಾಲ ಈ ಆಗಮನ ಕಾಲದ ಸಿದ್ಧತೆ. ಅಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ಕ್ಷಮಿಸ್ತಾರೆ, ದೇವರು ರಕ್ಷಿಸ್ತಾರೆ. ನಾವು ನಮ್ಮ ಅಂತರಂಗವನ್ನು ಸರಿಪಡಿಸಬೇಕು, ದೇವರ ಹಾದಿಯಲ್ಲಿ ನಾವು ನಡೆಯಬೇಕು. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ತೋರಿಸೆಮಗೆ ಪ್ರಭು ಕರುಣೆಯನ್ನು, ಅನುಗ್ರಹಿಸೆಮಗೆ ರಕ್ಷಣೆಯನ್ನು. ಪ್ರಭು ನಮಗೆ ಕರುಣೆ ತೋರಿಸುತ್ತಾರೆ, ಪ್ರಭು ನಮಗೆ ರಕ್ಷಣೆಯನ್ನು ನೀಡುತ್ತಾರೆ. ಅದರಿಂದ ನಾವು ಪ್ರಭುವಿನ ಮೇಲೆ ಭರವಸೆಯನ್ನು ಕಳ್ಕೊಳ್ಬಾರ್ದು. ಅದನ್ನೇ ಕೀರ್ತನಕಾರ ತನ್ನ ಭರವಸೆಯನ್ನು ಪ್ರಭುವಿನ ಮೇಲೆ ಹೇಗೆ ಇಡಬೇಕು ಎಂಬುದಾಗಿ ನಮಗೆ ಈ ಒಂದು ಕೀರ್ತನೆಯಲ್ಲಿ ತಿಳಿಸಿರುತ್ತಾರೆ. ಹಾಗೆಯೇ ಆತ್ಮೀಯರೇ, ಇವತ್ತಿನ 3ನೇ ವಾಚನ ನಾವು ತಗೊಂಡ್ರೆ, ಯೆಶಾಯ ಪ್ರವಾದಿಯ ಮಾತುಗಳನ್ನೇ ಮಾರ್ಕ ತನ್ನ ಶುಭ ಸಂದೇಶದ ಮೊದಲು ಹೇಗೆ ದೇವರ ವಾಗ್ದಾನ ಅದು ಸಂಪೂರ್ಣವಾಯಿತು ಯೇಸುವಿನಲ್ಲಿ ಎಂಬುದರ ಕುರಿತು ನಮಗೆ ಹೇಳ್ತಾನೆ. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದೊಬ್ಬನು ಘೋಷಿಸುತ್ತಿದ್ದಾನೆ ಬೆಂಗಾಡಿನಲ್ಲಿ. ಯಾರು ಆತ? ಸ್ನಾನಿಕ ಯೋಹಾನ. ಏನು ಇದು ಸರ್ವೇಶ್ವರ ಮಾರ್ಗ ಸಿದ್ಧಪಡಿಸುವುದು? ಅದನ್ನು 2ನೇ ವಾಚನದಲ್ಲಿ ನಾವು ನೋಡ್ತೀವಿ. ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕವಾಗಿಯೂ ನಾವು ಬಾಳಬೇಕು. ಅಂದ್ರೆ ಅಶುದ್ಧತೆಯಿಂದ ನಾವು ಹೊರಗಡೆ ಬರಬೇಕು, ಅಂದ್ರೆ ಪಾಪದಿಂದ ನಾವು ಹೊರಗಡೆ ಬರಬೇಕು. ಪರಿಶುದ್ಧರಾಗಿ, ಎಲ್ಲಿ ಪರಿಶುದ್ಧತೆ ಇದೆ ಅಲ್ಲಿ ದೇವರು ಅವರ ಹೃದಯದಲ್ಲಿ ವಾಸಿಸುತ್ತಾರೆ. ಪರಿಶುದ್ಧತೆ ಇರುವಲ್ಲಿ ದೇವರಿದ್ದಾರೆ. ಈ ಯೆಶಾಯ ಪ್ರವಾದಿಯ ಮಾತುಗಳಿಗೆ ಅನುಗುಣವಾಗಿ ಯೋಹಾನನು ಏನ್ ಮಾಡ್ತಿದ್ದ? ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು. ಅಂದ್ರೆ ಈಗ ನಮಗೆ ಅರ್ಥವಾಗುತ್ತೆ ಏನು ಯೆಶಾಯ ಪ್ರವಾದಿ ಹೇಳ್ತಿದ್ದ. ಈ ಜನರು ಅಂದ್ರೆ ನಾವು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರೆಡೆಗೆ ನಾವು, ಇವತ್ತು ಮನುಷ್ಯ ದೇವರಿಂದ ದೂರ ಹೋಗ್ತಾ ಇದ್ದಾನೆ, ತನ್ನದೇ ಆದ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ, ದೇವರನ್ನು ಮರ್ತಿದ್ದಾನೆ. ಅದಕ್ಕಾಗಿ ಸ್ನಾನ ದೀಕ್ಷೆ ನಮಗೆ ಎಲ್ಲರಿಗೂ ಸಿಕ್ಕಿದೆ. ವಿಶೇಷವಾಗಿ ನಾವು ಕಥೋಲಿಕರು ಸ್ನಾನ ದೀಕ್ಷೆ ಪಡೆದಿದ್ದೀವಿ. ಅಂದ್ರೆ ಅರ್ಥ ಏನು? ನಮ್ಮ ಜನ್ಮ ಪಾಪಕ್ಕೆ ನಾವು ಸತ್ತು ದೇವರಿಗಾಗಿ ನಾವು ಜೀವಿಸ್ತಾ ಇದ್ದೀವಿ. ಯಾಕೆಂದ್ರೆ ದೇವರು ನಮಗಾಗಿ ಈ ಲೋಕದಲ್ಲಿ ಯೇಸುವನ್ನು ಕಳುಹಿಸಿದರು ಮತ್ತು ಅವರು ಏನ್ ಮಾಡ್ತಾರೆ? ಪಾಪಗಳನ್ನು ಕ್ಷಮಿಸಿ ಬಿಡುವರು. ಅಂದ್ರೆ ನಾವು ಪರಿಶುದ್ಧರಾಗಿಯೂ ಬಾಳಬೇಕು, ಭಕ್ತಿಯುತರಾಗಿ ಬಾಳಬೇಕು. ಅಂದ್ರೆ ನಮ್ಮಲ್ಲಿರುವ ಏನು ಅದು ದಿಣ್ಣೆಗಳು ಅಥವಾ ಮಾರ್ಗಗಳು, ಅದನ್ನು ಯಾಕೆ ಸರಿಪಡಿಸಬೇಕು? ಇವತ್ತು ನಾವು ಸರಿಪಡಿಸಿಕೊಂಡಾಗ ಆತ್ಮರ ಶಕ್ತಿಯಿಂದ ಅಲ್ಲಿ ಪ್ರಭು ಯೇಸು ಜನಿಸುತ್ತಾರೆ. ಅಲ್ಲಿ ನಿಜವಾದ ಆನಂದ ನಮಗೆ ಉಂಟಾಗುತ್ತದೆ. ಅಲ್ಲಿ ನಮಗೆ ನಮ್ಮ ರಕ್ಷಣೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಜನರೆಲ್ಲರೂ ಆತನ ಬಳಿಗೆ ಬರುತ್ತಿದ್ದರು. ಆತನು ಒಂದು ಸನ್ಯಾಸಿ ಜೀವನವನ್ನು ಜೀವಿಸುತ್ತಿದ್ದನು. ಸೊಂಟಕ್ಕೆ ತೊಗಲಿನ ನಡುಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಿದ್ದನು, ತುಪ್ಪಟದ ಹೊದಿಕೆಯನ್ನು ಹೊದ್ದುಕೊಳ್ಳುತ್ತಿದ್ದನು, ಒಂಟೆಯ ತುಪ್ಪಟದ ಹೊದಿಕೆಯನ್ನು ಹೊದ್ದುಕೊಳ್ಳುತ್ತಿದ್ದನು. ಮಿಡತೆಗಳು ಕಾಡುಜೂನು ಅವನ ಆಹಾರವಾಗಿತ್ತು. ಅಂದ್ರೆ ಅವನು ಹೇಗೆ ಜೀವಿಸುತ್ತಿದ್ದ? ಒಬ್ಬ ಸ್ವಾರ್ಥಿಕ ಯೇಸುವಿಗಾಗಿ ಜೀವಿಸಬೇಕಂದ್ರೆ ಹೇಗೆ ಜೀವಿಸಬೇಕು ಎಂಬುದಾಗಿ ಸ್ನಾನಿಕ ಯೋಹಾನನ ಆ ಜೀವನವೇ ಒಂದು ಸಾಕ್ಷಿಯಾಗಿತ್ತು. ಅದಕ್ಕಾಗಿ ಅವನ ಮಾತಿನಲ್ಲಿ ಬಲವಿತ್ತು. ಆದರೂ ಸ್ನಾನಿಕ ಯೋಹಾನನಲ್ಲಿ ಇದ್ದ ದೀನತೆ, ಸರಳತೆ ನೋಡಿ. ನನಗಿಂತಲೂ ಶಕ್ತರೊಬ್ಬರು ಬರ್ತಾರೆ, ನಾನು ಶ್ರೇಷ್ಠನಲ್ಲ, ನಾವು ಯಾರೂ ಶ್ರೇಷ್ಠರಲ್ಲ, ನಾವು ಕೇವಲ ಸಾಧನಗಳು. ಮಹಿಮೆ, ಘನ, ಮಾನ, ಮಹಿಮೆ ಎಲ್ಲ ಯೇಸುವಿಗೆ. ಅದರಿಂದ ನನ್ನ ನಂತರ ಬರುವವರು ಶಕ್ತರು, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನನ್ನ ಅರ್ಹನಲ್ಲ. ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡ್ತೀನಿ, ಅವರು ನಿಮಗೆ ಪವಿತ್ರ ಆತ್ಮರಿಂದ ದೀಕ್ಷಾ ಸ್ನಾನ ಕೊಡುವರು. ಅಂದರೆ ನಾವೆಲ್ಲರೂ ಪವಿತ್ರ ಆತ್ಮ ಭರಿತರಾಗಿರುವೆವು. ಹೌದು, ನಮಗಿವತ್ತು ಸಂಸ್ಕಾರಗಳ ಮೂಲಕ ದೀಕ್ಷಾ ಸ್ನಾನ, ಹಾಗೇನೆ ದೃಢೀಕರಣದ ಮೂಲಕ ಪವಿತ್ರ ಆತ್ಮರ ಶಕ್ತಿ ನಮಗೆ ಲಭಿಸಿದೆ. ಮಾತ್ರವಲ್ಲ, ಪ್ರತಿಯೊಂದು ಬಾರಿ ಸಂಸ್ಕಾರಗಳಲ್ಲಿ ನಾವು ಭಾಗವಹಿಸುವಾಗ ಅಲ್ಲಿ ಪವಿತ್ರ ಆತ್ಮರ ಶಕ್ತಿಯಿಂದ ನಾವು ತುಂಬಲ್ಪಡ್ತೀವಿ. ಪೇತ್ರ ಯೇಸುವಿನ ಸನಿಹದಲ್ಲಿದ್ದ. ಪೇತ್ರನಿಗೆ ಗೊತ್ತಿತ್ತು ಮುಂದಿನ ವಿಷಯವಾಗಿ ಈ ಶುಭ ಸಂದೇಶದಲ್ಲಿ ಏನು ಬರೆದಿದೆ ಅದರ ಕುರಿತು
ಅಂತ್ಯಕಾಲದ ಕುರಿತು ಆತ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಪ್ರಭು ವಾಗ್ದಾನಗಳನ್ನು ನೆರವೇರಿಸಲು ವಿಳಂಬ ಮಾಡುವವರಲ್ಲ, 1000 ವರುಷಗಳು ಒಂದು ದಿನ ಇದ್ದಾಗೆ, ಒಂದು ದಿನ 1000 ವರುಷಗಳು. ಅದಕ್ಕಾಗಿ ನಾವು ಭಯಪಡಬೇಕಾಗಿಲ್ಲ. ಈಗೋ ಇಲ್ಲಿದ್ದಾನೆ, ಈಗೋ ಅಲ್ಲಿದ್ದಾನೆ, ಈಗೋ ಇವತ್ತು ಅಂತ್ಯ ಬರುತ್ತೆ, ನಾಳೆ ಬರುತ್ತೆ. ಅನೇಕ ಬಾರಿ ಟಿವಿ ಚಾನೆಲ್ಗಳಲ್ಲಿ ನಾವು ನೋಡ್ತೀವಿ, ಅಂತ್ಯ ಬರುತ್ತೆ ಅಂತ್ಯ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಭಯಪಡಬೇಕಾಗಿಲ್ಲ. ನಾವು ಯಾವಾಗ ಹೃದಯದಲ್ಲಿ ಧೈರ್ಯದಲ್ಲಿ ಜೀವಿಸುತ್ತೇವೆ, ಪರಿಶುದ್ಧತೆಯಲ್ಲಿ ಜೀವಿಸ್ತೀವಿ, ಆವಾಗ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ನಾವು ರಕ್ಷಣೆಯನ್ನು ಸಂತೋಷದಿಂದ ಎದುರು ನೋಡಬಹುದು. ಇವೆಲ್ಲ ನಡೆದರೂ ಕೂಡ ನಮ್ಮ ದೇವರು ನಮ್ಮನ್ನು ರಕ್ಷಿಸುವರು. ಅದಕ್ಕಾಗಿ ಸಂತ ಪೇತ್ರರು ಹೇಳ್ತಾರೆ, ಪರಿಶುದ್ಧರಾಗಿಯೂ ಭಕ್ತಿಪೂರಿತರಾಗಿಯೂ ನಾವು ಬಾಳಬೇಕು. ಎಲ್ಲವೂ ನಾಶವಾದರೂ ಕೂಡ ನಮ್ಮ ಭರವಸೆ ಮತ್ತು ನಮ್ಮ ರಕ್ಷಣೆ ನಮಗೆ ಯೇಸು ಕೊಟ್ಟೇ ಕೊಡುವರು. ಅದಕ್ಕಾಗಿ ಕೊನೆಯ ಮಾತುಗಳನ್ನು ಹೇಳ್ತಾರೆ, ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ಹೇಗೆ ಬಾಳಬೇಕು? ನೋಡಿ, ಮನುಷ್ಯನ ದೃಷ್ಟಿಯಲ್ಲಿ ಅಲ್ಲ. ನಾವು ನೋಡ್ತೀವಿ ಕೆಲವು ಸರಿ ಈ ಸಂತೆ ಬಂಗಾರ ಅಂತಾರೆ, ಅದಕ್ಕೆ ಲೇಪನ ಹಾಕಿದ್ದಾರೆ. ಏನು ಈ ಬಂಗಾರ ಅಂತಾರೆ, ಅದು ಬಂಗಾರ ಅಲ್ಲ. ಲೇಪನ ಹಾಕಿದ್ದು ಬಂಗಾರ ಆಗುದಿಲ್ಲ. ಬಂಗಾರ ನಿಜವಾದ ಬಂಗಾರ ಅಥವಾ ವಜ್ರ. ಲೇಪನ ಹಾಕುದು ಯಾವುದು ಆಗುದಿಲ್ಲ. ಅದಕ್ಕಾಗಿ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರಾಗಬೇಕು. ಈ ಆಗಮನ ಕಾಲ ನಮಗೆ ನೈರ್ಮಲ್ಯತೆ ಎಡೆಗೆ, ಅಂದ್ರೆ ನಿರ್ಮಲ ಹೃದಯ, ಪರಿಶುದ್ಧತೆಡೆಗೆ ನಮಗೆ ಆಹ್ವಾನವೀಯುತ್ತದೆ. ನಿರ್ದೋಷಿಗಳು ಆಗಿದ್ದು, ನೋಡಿ, ದೋಷರಹಿತರು ಆಗಿದ್ದು, ನಿಷ್ಕಳಂಕರು ಆಗಿದ್ದು, ಶಾಂತಿ ಸಮಾಧಾನದಿಂದಲೂ ಪ್ರಯತ್ನಿಸಿರಿ. ಅಂದರೆ ನಾವು ನಮ್ಮ ಅಂತರಂಗದಲ್ಲಿ ಆ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ಆತ್ಮೀಯರೇ, ಇಂದಿನ ವಾಚನಗಳು ನಮ್ಮನ್ನು ಸ್ಪರ್ಶಿಸಲಿ, ನಮಗೆ ಬಿಡುಗಡೆ ಕೊಡಲಿ, ನಮ್ಮನ್ನು ಅಭಿಷೇಕಿಸಲಿ, ಪ್ರಭುವಿನ ಅಭಿಷೇಕದಲ್ಲಿ ನಮ್ಮನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೆ, ಈ ದಿನ ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮಂದಿಸಲಿ, ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ಅಭಿಷೇಕಿಸಲಿ, ಎಲ್ಲ ಕೇಡುಗಳಿಂದ ನಮ್ಮನ್ನು ದೂರ ಮಾಡಲಿ. ಪ್ರಭುವಿನ ಕರುಣೆ, ಕೃಪೆ, ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಟಚ್, ನಾಟ್ ಬ್ಲೆಸ್, ಹೀಲ್ your glory. ಎಲ್ಲ ಅನಾರೋಗ್ಯದಿಂದಿರೋರು ಸೌಖ್ಯಗೊಳ್ಳಲಿ. ದುಃಖ ಭರಿತರಾಗಿರೋರು ಸಾಂತ್ವನವನ್ನು ಸಂತೈಸುವ ದೇವರು ನೀವಾಗಿದ್ದೀರಿ. ಎಷ್ಟೋ ಮಂದಿ ಹಾಸಿಗೆಯಲ್ಲಿದ್ದಾರೆ, ಜೀವನವನ್ನು ಹೋರಾಡ್ತಾ ಇದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ವೀಸಾ ಇಮಿಗ್ರೇಷನ್ ಪ್ರಾಬ್ಲಮ್, ಕೆಲಸದ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆದಲ್ಲಿದ್ದಾರೆ. ಎಲ್ಲ ರೈತರ ಮೇಲೆ, ಬಡಬಗ್ಗರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಕಾರ್ಮಿಕ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ ಪ್ರಭುವೆ. ಇಡೀ ವಿಶ್ವದ ಕುಟುಂಬದ ಮೇಲೆ ಆಶೀರ್ವಾದ ಇಳಿದು ಬರಲಿ ಪ್ರಭುವೆ. ಈ ಆಗಮನ ಕಾಲದಲ್ಲಿ ನಾವು ಮಾಡುವ ಎಲ್ಲ ಸಿದ್ಧತೆಗಳು ನಮ್ಮನ್ನು ಸ್ವರ್ಗ ರಾಜ್ಯದೆಡೆಗೆ ಕೊಂಡೊಯ್ಯಲಿ ಪ್ರಭುವೆ. ನಮ್ಮ ಜೀವನದಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ ಪರಿಶುದ್ಧಾತ್ಮರಲ್ಲಿ ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸಿರಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ನಿಮಗೆ ಸೌಖ್ಯ. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಸಂದೇಶವನ್ನು ಹಂಚಿಕೊಳ್ಳಿರಿ. ಆಮೇನ್.